ಕಾಪಿಕಾಡು ಉಮಾಪುರಿ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದಲ್ಲಿ ಫೆಬ್ರವರಿ 1ರಿಂದ 6ರವರೆಗೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ನಡೆಯಲಿದ್ದು, ಇದರ ಚಪ್ಪರ ಮುಹೂರ್ತ ಕಾರ್ಯಕ್ರಮ ಶ್ರೀ ಕ್ಷೇತ್ರದ ಸನಿಹದ ವಠಾರದಲ್ಲಿ ವೈದಿಕ ವಿಧಿಗಳೊಂದಿಗೆ ಬುಧವಾರ ಬೆಳಿಗ್ಗೆ ನಡೆಯಿತು. ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರು ವೇದಮೂರ್ತಿ ಶ್ರೀ ಪರಮೇಶ್ವರ ಜೋಶಿ ಪೂಜಾ ವಿಧಿಗಳನ್ನು ನಡೆಸಿದರು. ಹರಿ ಓಂ ಗಣಾನಾನ್ವಾ ಗಣಪತಿ ಕುಂಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನ ಶೃಣ್ವಂ ನೋತಿಭಿಸ್ಸೀದಸಾಧನಂ ಶ್ರೀ ವಿಘ್ನೇಶ್ವರಾಯ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮ ವಿತ್ರ್ಯವದ ಸಂಸರಸ್ವತ್ಯೈ ನಮಃ. ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧಾನಿ ತದೇ ಪದಂ ಸಮೂಢವಸ್ಯ ಬಾಹುಸುರೇ ವಿಷ್ಣವೇ ನಮಃ. ದೇವೀಂ ವಾಚಮಜನಯಂತ ದೇವಾಃ ತಾಂ ವಿಶ್ವರೂಪಾ ಪ್ರಚೋದಂತಿ ಶಾನೋ ಮಂದ್ರೇ ಶಮೂರ್ಜಂದುಹಾನಾಂ ಧೇನುರ್ವಾಗಸ್ಮಾನುಪತುಷ್ಟುತೈತು ದೇವ್ಯೈ ನಮಃ. ಭಾಸ್ಕರಾಯ ವಿದ್ಮಹೇ ಮದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್. ಸೂರ್ಯಾಯ ನಮಃ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ರುದ್ರಾಯ ನಮಃ. ಶಂಖಾರಿ ಚಾಪಶರಭಿನ್ನಕರಾಂ ತ್ರಿನೇತ್ರಾಂ ದಿಗ್ಮೇತರಾಂ ಕುಶಲಜಾ ವಿಲಸತ್ಕ್ರೀಟಾಂ ಸಿಂಹಸ್ಥಿತಾಂ ಚತುರಸಿದ್ಧನತಾಂ ಚ ದುರ್ಗಾಂ ಪೂರ್ವಾನ್ನಿಭಾಂ ದುರಿತವರ್ಗರಾನ್ ನಮಾಮಿ. ಇದಂ ಫಲಂ ಮಯಾ ದೇವಿ ಸ್ಥಾಪಿತಂ ವೃತಸ್ತವ ತೇನ ಮೇ ಸಫಲಾವಾಪ್ತಿರ್ ಭವೇಜ್ಜನ್ಮನಿ ಜನ್ಮನಿ. ಸಾನ್ನಿಧ್ಯ ಸಪರಿವಾರ ದೇವತಾಭ್ಯೋರ್ವಹ ಪ್ರಾರ್ಥನಾಂ ಸಮರ್ಪಯಾಮಿ. ಕರ್ಮಾದು ಕರ್ಮ ಮಧ್ಯೇಜ ಕರ್ಮಾಂತೇಜ ಪುನಃ ಪುನಃ ಎಂಬುದಾಗಿ ಕರ್ಮದಾದಿಯಲ್ಲಿ ಕುಟುಂಬದ ಹಿರಿಯರನ್ನು ಆರಾಧನೆ ಮಾಡಿಕೊಂಡು ಬಂದಂಥ ದೇವದೇವರುಗಳನ್ನು, ಗ್ರಾಮ ದೇವರುಗಳನ್ನು, ಕುಲದೇವರುಗಳನ್ನು ಮನಸ್ಸಿನಲ್ಲಿ ಸ್ಮರಣೆಯನ್ನು ಮಾಡಿಕೊಳ್ಳುವಂಥದ್ದು ಆ ತಾಯಿಯ ಕೆಲಸವಾದ್ದರಿಂದ ಗ್ರಾಮ ದೇವರಾದಂಥ ಸೋಮನಾಥನನ್ನು ಮೊದಲಿಗೆ ಸ್ಮರಣೆಯನ್ನು ಮಾಡಿಕೊಳ್ಳುವಂಥದ್ದು. ತಾಯಿಯ ಅಷ್ಟಬಂಧ ಕಲಶೋತ್ಸವದ 1ರಿಂದ ಪ್ರಾರಂಭ ಮಾಡಿ 6 ತಾರೀಕಿನವರೆಗೆ ನಡೆಯುವಂಥ ಎಲ್ಲ ಕಾರ್ಯಗಳೆಲ್ಲ ಒಳ್ಳೆ ರೀತಿಯಿಂದ ಸಂಪನ್ನವಾಗಬೇಕು. ಅದಕ್ಕೆ ಬೇಕಾದಂಥ ಮಹಾ ಅನ್ನ ಸಂತರ್ಪಣೆಯ ಸ್ಥಳದಲ್ಲಿರತಕ್ಕಂಥ ಯಾವುದೇ ರೀತಿಯ ದೋಷ ಭಾಗಗಳಿದ್ದಲ್ಲ ಅದೆಲ್ಲ ದೂರವಾಗಬೇಕು. ಈ ಒಂದು ಸ್ಥಳದಲ್ಲಿ ಒಳ್ಳೆ ರೀತಿಯಿಂದ ಒಂದು ಅನ್ನದಾನವನ್ನು ಮಾಡಿಕೊಳ್ಳುವಂಥ ಯೋಗ ಭಾಗ್ಯಗಳು ನಮಗೆ ಪ್ರಾಪ್ತಿಯಾಗಬೇಕು ಎಂಬುದಕ್ಕೆ ಬೇಕಾಗಿ ಆ ಚಪ್ಪರವನ್ನು ಹಾಕುವ ಪೂರ್ವದಲ್ಲಿ ಆ ಚಪ್ಪರ ಮುಹೂರ್ತ ಎಂಬುದಾಗಿ ಆ ಕಂಬವನ್ನು ಒಳ್ಳೆಯ ಲಗ್ನದಲ್ಲಿ ನೆಡಬೇಕು ಎಂಬುದಾಗಿ ಶಾಸ್ತ್ರ ಹೇಳ್ತದೆ. ಅದೇ ಪ್ರಕಾರ ಇವತ್ತಿನ ದಿವಸ ನಾವು ಆ ಒಂದು ಚಪ್ಪರ ಮುಹೂರ್ತವನ್ನು ಮಾಡಿಕೊಳ್ಳುವಂಥ ಆ ಮುಹೂರ್ತ ಸುಲಗ್ನವಾಗಬೇಕು. ಈ ಒಂದು ಸಮಯದಿಂದ ಪ್ರಾರಂಭ ಮಾಡಿ ಎಲ್ಲ ಕೆಲಸಗಳನ್ನು ಒಳ್ಳೆ ರೀತಿಯಿಂದ ಮಾಡಿಕೊಳ್ಳುವಂಥ ಯೋಗಭಾಗ್ಯಗಳು ಈ ಅನ್ನದಾನದ ಸಂಪೂರ್ಣ ಫಲಗಳು ಈ ಕ್ಷೇತ್ರಕ್ಕೆ ಪ್ರಾಪ್ತಿಯಾಗಿ ಮುಂದಿನ ದಿನಗಳಲ್ಲಿ ಆ ಅನ್ನದಾನ ಈ ಕ್ಷೇತ್ರಕ್ಕೆ ಬಂದು ಪ್ರಾರ್ಥನೆ ಮಾಡತಕ್ಕಂಥ ಎಲ್ಲ ಹಸ್ತು ಸಮಸ್ತರಿಗೆ ಅವರ ಮನಸ್ಸಿನ ಅಭಿಷ್ಟಗಳೆಲ್ಲ ಪೂರ್ಣವಾಗುವ ಹಾಗೆ ಆ ಒಂದು ಅನ್ನದಾನದಿಂದ ಬಿಂಬದಲ್ಲಿ ವಿಶುದ್ಧ ಸಾನ್ನಿಧ್ಯ ಅಭಿವೃದ್ಧಿ ಆಗುವ ಹಾಗೆ ಅದೇ ರೀತಿ ಈ ಒಂದು 6 ದಿನಗಳ ಕಾಲ ಈ ಒಂದು ಬ್ರಹ್ಮಕಲಶದ ಮಹಾ ಅನ್ನದಾನವನ್ನು ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ತೊಂದರೆಗಳು ನಮಗೆ ಆಗದ ಹಾಗೆ ಈ ಒಂದು ಉಗ್ರಾಣದಲ್ಲಿರಬಹುದು ಒಳ್ಳೆ ಜನಾಕರ್ಷಣೆಯನ್ನು ಅದೇ ರೀತಿ ಒಳ್ಳೆ ಧಾನ್ಯದಿಂದ ಆ ಉಗ್ರಾಣ ತುಂಬಿ ತುಳುಕುವ ಹಾಗೆ ಈ ಒಂದು ಸ್ಥಳದಲ್ಲಿರತಕ್ಕಂಥ ನಾವು ಈಗ ಆಹ್ವಾನ ಮಾಡಿ ಇಟ್ಟುಕೊಳ್ಳುವಂಥ ಉಮಾಮಹೇಶ್ವರಿಯು ಅನುಗ್ರಹ ಮಾಡಿಕೊಡಬೇಕು. ಅದೇ ರೀತಿ ಈ ಒಂದು ಸುಲಗ್ನವಾಗುವ ಹಾಗೆ ಆ ತಾಯಿ ಅನುಗ್ರಹ ಮಾಡಿಕೊಡಬೇಕು ಎಂಬುದಾಗಿ ಕರ್ಮಾರಂಭದಲ್ಲಿ ಮಾಡಿಕೊಳ್ಳತಕ್ಕಂಥ ಪ್ರಾರ್ಥನೆ. ನಸೋದಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ.
विद्यारंभे वाय च प्रवेशे निर्गमे तथा संग्रामे सर्वकार्येषु विघ्नस्वध्वजायते शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये अभीष्टिता तद्दत्तं पूजितो यः कुलेरपि सर्वविघ्नस्य श्रीगणाधिपतये नमः सर्वेषु कार्येषु समस्तदेशे स्वशेषु कार्येषु ईश्वरः सर्वस्वरूपयोगान्नाधर्ममास्तु माङ्गल्याभिर्धरः यत्र योगेश्वर कृष्णधर्मार्थनोदरः तत्र शिवजो बुद्धध्रुवाणि धर्मधर्ममः अनन्याक्षिन्तेन्दो मां ये जनाः परिपासते तेषां नित्यानुत्थानां योगक्षेमं महाभ्यं सर्वेष्वारम्भकार्येषु त्रयस्त्रिभुवनेश्वरः देवादिशन्तु नस्सिद्धिं ब्रह्मेजा जनार्दनात् सकलकल्याणं भाजनं मृत्युआय पुरुषन्तमजन्तं शरणं मरिं सर्वदा सर्वकार्येषु नास्ति तेषां मङ्गलं येषां प्रीतो भगवान् मङ्गलातरं मरे सर्वमङ्गलदातारो पार्वती परमेश्वरो गणेशो वन्दे वाञ्छिते यस्य नामरूपाभ्यां या देवेन्द्रो मङ्गलात् पुरुषमुत्प्रणा दां धरोतो जयमङ्गलं तदेव लक्ष्यं सुन्ददेव ताराबलं तदेव विद्याबलं देवलं तदेव लक्ष्मीपदे श्रीलक्ष्मीनारायणाभ्यां मामेश्वराभ्यां वाणिर्नगर्भाभ्यां सीतारामाभ्यां सजी पुरंदराभ्यां वरुण ज्योतिष्ठाभ्यां दुर्गाजन्मं गणपतिर्मं क्षेत्रप्रान्मं मातृपुरुषान्मं मातृभ्योन्मं पितृभ्योन्मं गुरुभ्योन्मं आचार्यभ्योन्मं इष्टदेवताभ्योन्मं कुलदेवताभ्योन्मं ग्रामादेवताभ्योन्मं श्रीमद्भगवदासुलायनाचार्यभ्योन्मं प्रारम्भकालात् मूर्तमुत्पत्ति भवन्तु प्रारम्भकालात् मूर्तमस्तु विष्णु राज्यया प्रवर्तमानस्य आद्य ब्रह्मणः द्वितीय परार्धे श्रीहरे श्वेतपराः कल्पे वयो स्वतमन्वन्तरे कलियुगे प्रथमपादे च बुद्धिपे प्रथमखण्डे भारतवर्षे त्रयुक्तायाम् एवं गणविजयदुष्टायां पुण्यायां पुण्यकाले महापुण्यशुभृतौ श्रवणा नक्षत्रे मकरराशो जातशेखरनामानां तेषां ग्रहाणां दुभैकाजस्थानपरप्राप्तं सर्वेषां महाजनानां क्षेमत्रिजविजयजुभाभयाश्चानन्दारोग्य ऐश्वर्याभिवृत्तं धर्मार्थकाममोक्ष चतुर्विधा फलपुण्यपुरुषात् भूमौ स्थिता समस्त द्वामेश्वर्याः पूर्णानुग्रह प्राप्त भूमि पूजा आराधना सहित अन्नपूर्णा परमेश्वरी पूजा महेश्वरा साक्षात् ब्रह्म तस्मै श्री गुरवे नमः नमो नमो गणेशाय विघ्नेशाय नमो नमः विनायकाय वैचित्रहृदाय नमो नमः दीपमध्ये महागणपतिम् आवाहयामि महागणपतिम् आवाहयामि स्वाहागणपतिम् आवाहयामि स्वाहा महागणपतिम् आवाहयामि स्थापयामि पूजयामि आवाहितो भव उत्थापितो भव निर्णीतो भव निरुद्धो भव कुण्ठितो भव उद्वेगो भव आत्मानं पुरते सदा तेन सहस्रधारेण महोपान्यपुरन्दुमाय राजापत्यं पवित्रम् शतोध्यामग्रहद्वयम् भूतब्रह्मविदो वशान्मः श्वेतक्षप्तान्मधफलजामरान्मधर्मान्मज्ञानान्मः ऐश्वर्यान्मः अनैश्वर्यान्मः अव्यक्तविग्रहान्मः आनन्दकन्दान्मः शक्तिंशत्वात्मकपद्मान्मः प्रकृतमेव त्रेभ्योन्कारमेकत्रेभ्योन्मः मम अर्कमण्डलाय द्वादशकलात्मनेर्मः मम सोममण्डलाय षोडशकलात्मनेर्मः मम मन्निमण्डलाय दशकलात्मनेर्मः सं सर्पायर्मः तं भजसेर्मः तं तमसेर्मः मम मायाजेर्मः इं विद्यान्मः मम आत्मनेर्मः आमन्त्रात्मं परमात्मनेर्मः क्रीं ज्ञानात्मनेर्मः पीठपूजां समर्पयामि नवशक्ति देवतारक्षान्दारयामि चातवेतसे पुनवामसोमराते यतो निदः दिवेदाः सरः पर्षसि उग्राणि विश्वानावेव सिन्धुन्दुरिदात् अग्निः तामग्निवर्णां तपसा ज्वलन्ते मयिरोचनीं कर्मफलेषु जुष्टां दुर्गां देवीं शरणमहं प्रपद्ये सुतनधरवीरवः अग्ने त्वं पारयानव्यो अस्मान् स्वस्तिभिरति उर्गान् पुष्पान् उर्देववार्षयोः विश्वानिनो दुर्गः जातवेदस्य चिन्तनावादुर्गादिवर्षे अग्ने अत्रिबन्धनसाग्रणानो अस्माकं बौद्धविदातनूनां प्रतराजितकुतावानमुग्रवक्रिकोपयमरमासत्तादं सरः पर्षदुर्गाणि विश्वाक्षामद्देवो अधिहृदात्यग्निः कात्यायनाय विद्महे कन्याकुमारी धीमहि तन्नो दुर्गे प्रचोदयात् गुरुब्रह्मा गुरुविष्णु गुरुर्देवो महेश्वरः गुरु साक्षात् ब्रह्मा तस्मै श्री गुरवे नमः अखण्डमण्डलाकारं व्याप्तं येन चराचरं तस्मै गुरवे नमः प्रार्थनां समर्पयामि नमो नमो गणेशाय विघ्नेशाय नमो नमः विनायकाय वैतुभ्यमिकृताय नमो नमः महागणपतेर्मः प्रार्थनां समर्पयामि शङ्खारिचापशरभिन्नकरान्तनेत्रां दिग्वेतरां कुशलया विलसत्क्रीडां
ಸಿಂಹಸ್ಥಿತಾಂ ದತರಸಿದ್ಧನತಾಂಚ ದುರ್ಗಾಂ ದೂರಾನ್ಯಭಾಂ ದುರಿತವರ್ಗರಾನ್ನಭಾಮಿ ಮಾಮಹೇಶ್ವರಿಯೈರ್ವಹ ಪ್ರಾರ್ಥನಾನ್ ಸಮರ್ಪಯಾಮಿ ಸಿದ್ಧಲಕ್ಷ್ಮೀ ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಶ್ರೀರ್ಲಕ್ಷ್ಮೀ ವರಲಕ್ಷ್ಮೀ ಸಾ ಪ್ರಸೀದ ವರದಾಸ್ತಮೇ ಮಹಾಲಕ್ಷ್ಮೀರ್ವಹ ಭೂದೇವಿಯರ್ವಹ ಪ್ರಾರ್ಥನಾನ್ ಸಮರ್ಪಯಾಮಿ. ಸ್ವಸ್ತಿಕಾ ಮಧ್ಯದಲ್ಲಿ ನಮ್ಮ ಆರಾಧ್ಯ ದೇವರಾದಂಥ ಆ ಉಮಾಮಹೇಶ್ವರಿಯನ್ನು, ಅದೇ ರೀತಿ ಆ ಭೂದೇವಿಯನ್ನು ಆವಾಹನೆಯನ್ನು ಮಾಡಿಕೊಂಡು ಷೋಡಶೋಪಚಾರ ಪೂಜಾರಾಧನೆಗಳನ್ನು ಮಾಡಿಕೊಂಡು ಅವಳಿಗೆ ಪಂಚಾಮೃತಾಭಿಷೇಕವನ್ನು ಮಾಡಿಕೊಂಡು ಫಲತಾಂಬೂಲವನ್ನು, ಅದೇ ರೀತಿ ಮೃತುಕ ಭಕ್ಷವನ್ನು ಸಮರ್ಪಣೆ ಮಾಡಿಕೊಂಡು ಮಂಗಳಾರತಿಯನ್ನು ಮಾಡಿಕೊಂಡಿದ್ದೇವೆ. ಈ ಒಂದು ಕಾಲವನ್ನು ಆ ತಾಯಿಯ ಪ್ರಸನ್ನ ಕಾಲ ಎಂಬುದಾಗಿ ಕರೀತಾರೆ. ಈ ಪ್ರಸನ್ನ ಕಾಲದಲ್ಲಿ ನಾವು ಏನನ್ನು ಪ್ರಾರ್ಥನೆ ಮಾಡಿದ್ರು ಕೂಡ ಆ ತಾಯಿಯರನ್ನು ನಮಗೆ ಅನುಗ್ರಹ ಮಾಡ್ತಾಳೆ ಎಂಬುದಾಗಿ. ತಾಯಿಯ ಬ್ರಹ್ಮಕಲಶೋತ್ಸವಕ್ಕೆ ಅನ್ನದಾನ ಮಾಡುವುದಕ್ಕೆ ಬೇಕಾದಂಥ ಈ ಒಂದು ಸ್ಥಳ. ಈ ಒಂದು ಸ್ಥಳದಲ್ಲಿ ನಾವು ಚಪ್ಪರ ಮುಹೂರ್ತವನ್ನು ನಾವು ಮಾಡಿಕೊಂಡಿದ್ದೇವೆ. ಈ ಒಂದು ಸ್ಥಳದಲ್ಲಿರತಕ್ಕಂಥ ಯಾವುದೇ ರೀತಿಯ ದೋಷ ಭಾಗಗಳಿದ್ದಲ್ಲಿ ಅದೆಲ್ಲ ನಿವಾರಣೆಯಾಗಬೇಕು. ಈ ಒಂದು ಸ್ಥಳದಲ್ಲಿ ವಿಜೃಂಭಣೆಯಿಂದ ಸಹಸ್ರಾರು ಜನರಿಗೆ ಅನ್ನದಾನವನ್ನು ಮಾಡಿಕೊಳ್ಳುವಂಥ ಯೋಗ ಭಾಗ್ಯಗಳು ನಮಗೆ ಪ್ರಾಪ್ತಿಯಾಗಬೇಕು. ಅದೇ ರೀತಿ ಆ ಅನ್ನದಾನ ಮಾಡಿಕೊಂಡಂಥ ಫಲ ನಮ್ಮ ಕ್ಷೇತ್ರಕ್ಕೆ ಪ್ರಾಪ್ತಿಯಾಗಬೇಕು. ಮುಂದಿನ 12 ವರ್ಷದ ನಂತರ ಮಾಡಿಕೊಳ್ಳುವಂಥ ಬ್ರಹ್ಮಕಲಶಕ್ಕೆ ಅಮ್ಮನದ್ದೇ ಜಾಗೆಯಲ್ಲಿ ಈ ಒಂದು ಕೆಲಸವನ್ನು ಮಾಡಿಕೊಳ್ಳುವಂಥ ಯೋಗ ಈ ಕ್ಷೇತ್ರಕ್ಕೆ ಬರಬೇಕು. ಅಷ್ಟು ಕ್ಷೇತ್ರ ವೃದ್ಧಿಯಾಗಬೇಕು. ಈ ದಕ್ಷಿಣ ಕನ್ನಡದಲ್ಲಿ ಹಲವಾರು ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಹೇಗೆ ಸದಾಕಾಲ ಅನ್ನದಾನವನ್ನು ಮಾಡಿಕೊಳ್ತಾರೋ ಅದೇ ರೀತಿಯ ದಿನನಿತ್ಯವೂ ಅನ್ನದಾನವನ್ನು ಮಾಡಿಕೊಳ್ಳುವಷ್ಟು ಆ ಒಂದು ಭಾಗ್ಯ, ಆ ಧನಲಕ್ಷ್ಮಿ ಈ ಕ್ಷೇತ್ರಕ್ಕೆ ಒಲಿದು ಬರಬೇಕು. ಈ ಒಂದು ಉಗ್ರಾಣದಲ್ಲಿ ಆ ಧಾನ್ಯಲಕ್ಷ್ಮಿಯು ಸಹ ತುಂಬಿ ತುಳುಕುವ ಹಾಗೆ ಆ ತಾಯಿ ಅನುಗ್ರಹ ಮಾಡಿಕೊಡುವೊಂದಿಗೆ ಈ ಒಂದು ಎಲ್ಲ ಸ್ಥಳಗಳಿಗೆ ಆ ಉಮಾಮೇಶ್ವರಿಯೇ ಈ ಸ್ಥಳದಲ್ಲಿ ನಿಂತು ಸದಾಕಾಲ ನಮಗೆ ರಕ್ಷೆಯನ್ನು ಅನುಗ್ರಹ ಮಾಡಿಕೊಟ್ಟು ಈ ಎಲ್ಲ ಮಾಡುವಂಥ ಎಲ್ಲ ಕಾರ್ಯಗಳಿಗೆ ಯಾವುದೇ ರೀತಿಯ ತೊಡಕಾಗದ ಹಾಗೆ ಆ ತಾಯಿಯೇ ನಮಗೆ ಅನುಗ್ರಹ ಮಾಡಿಕೊಡಬೇಕೆಂಬುದಾಗಿ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಆ ಉಮಾಮೇಶ್ವರಿಯಲ್ಲಿ ಮಾಡಿಕೊಳ್ಳತಕ್ಕಂಥ ಪ್ರಾರ್ಥನೆ. ಮನಸೋದ್ದಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಉಮಾಮೇಶ್ವರಿ ಅಮ್ಮನವರ ಪಾದಾರವಿಂದಕ್ಕೆ ಗೋವಿಂದಾನೇ ಗೋವಿಂದ. ಶ್ರೀ ಕ್ಷೇತ್ರದ ಆಡಳಿತ ಮುಕ್ತೇಶ್ವರರು ಎ.ಜೆ. ಶೇಖರ್ ಮತ್ತು ಆಡಳಿತ ಸಮಿತಿ ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿಯ ಪದಾಧಿಕಾರಿಗಳು ಚಪ್ಪರ ಮುಹೂರ್ತ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಕ್ಷೇತ್ರದ ಆಡಳಿತ ಮುಕ್ತೇಶ್ವರ ಶ್ರೀ ಎ.ಜೆ. ಶೇಖರ್, ಫೆಬ್ರವರಿ 1ರಿಂದ 6ರವರೆಗೆ ಶ್ರೀ ಕ್ಷೇತ್ರದಲ್ಲಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದ್ದು ಎಲ್ಲ ಭಕ್ತ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿ ಶ್ರೀ ಉಮಾಮಹೇಶ್ವರಿ ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂದು ವಿನಂತಿಸಿದರು. ಉಮಾಮಹೇಶ್ವರಿನ ಅಷ್ಟಬದ್ಧ ಬ್ರಹ್ಮಕಲಶೋತ್ಸವ ಇಂಥ ದಿನ ಚಪ್ಪರ ಮುಹೂರ್ತ ಆಂಡು 1 ತಾರೀಕಿದೆ 6 ತಾರೀಕು ಮಟ್ಟ ನಡಪನ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಊರ್ದ ಪರ ಊರ್ದ ಮಾತಾ ಭಕ್ತೆಲ್ಲ ಬರ್ತದೆ ಅಪ್ಪನ ಕೃಪೆಗೆ ಪಾತ್ರವಾಡು. ಶ್ರೀ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಗೋಪಿನಾಥ್ ಕಾಪಿಕಾಡ್ ಶ್ರೀ ಕ್ಷೇತ್ರದಲ್ಲಿ ನಡೆಯಲಿರುವ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದ ವಿವರ ನೀಡಿದರು. ಅಪ್ಪೆ ಉಮಾಮಹೇಶ್ವರಿನ ಪಾದಾರವಿಂದಗ್ ಶಿರಸಾನವಿಸೊಂತು ಇನಿ ಒಂಜಿ ಮಹಾ ಅನ್ನ ಸಂತರ್ಪಣೆತ ಚಪ್ಪರ ಮುಹೂರ್ತತ ಸಂಪನ್ನ ಆತಂದು ಕರಿನ ಒಂಜಿ 3-4 ತಿಂಗಳು ತೆಂಚಿ ಅಪ್ಪೆ ಉಮಾಮಹೇಶ್ವರಿನ ದೇವಸ್ಥಾನಟ್ ಅಷ್ಟಬಂಧ ಬ್ರಹ್ಮಕಲಶೋತ್ಸವತ ಬೊಕ್ಕ ಅಪ್ಪೆ ಭದ್ರಕಾಳಿನ ಪ್ರಾಣ ಪ್ರತಿಷ್ಠೆ ಪೀಠ ಪ್ರತಿಷ್ಠಿತ ಕೆಲಸ ಕಾರ್ಯ ಬರಟು ಸಾಗೊಂದಿತ್ತಂಡು ಅಂಚನೆ ಅವಳು ಮಸ್ತ್ ಕೆಲಸ ಒಳಚರಂಡಿ ಹೊರಚರಂಡಿತ ಮಲ್ಲ ವ್ಯವಸ್ಥೆ ಅವು ಕಮ್ಮಿಟ್ಟು ಒಂಜಿ 10 ಲಕ್ಷ ರೂಪಾಯಿತ ಆ ಕೆಲಸ ಅಂಡು ಅಂಚನೆ ದೇವರನ್ನ ಭದ್ರತಾ ಕೊಠಡಿ ಬೊಕ್ಕ ಅರ್ಚಕರನ ಸ್ನಾನಗೃಹ ಅಂಚನೆ ಹಲವಾರು ಕೆಲಸ ಕಾರ್ಯಗಳು ಉಳೈ ನಡ್ತೊಂದುಂಡು. ಇನ್ನಿತ ದಿನಕ್ಕೆ ಕಮ್ಮಿಟ್ಟು ಒಂಜಿ 20 ಲಕ್ಷ ಮಿತ್ತು ಐಕ್ ಕೆಲಸ ಕಾರ್ಯಕ್ಕೆ ನಮ್ಮ ಖರ್ಚು ಮಾಡ್ತದ. ಅಂಚ ಈ ಮಹಾ ಅನ್ನ ಸಂತರ್ಪಣೆಗೆ ನಂಗೆ ನಮ್ಮ ಪರಿಸರದ ದೇವರ ಅಪ್ಪನ ಭಕ್ತಾದಿಗಳು ಆ ಮಹಾ ಅನ್ನ ಸಂತರ್ಪಣೆಗೆ ಬೋಡೆ ಅಂಚನೆ ಒಂಜಿ 10,000-15,000 ಜನಕ್ಕೆ ಬತ್ತನಲ್ಲ ಆ ವ್ಯವಸ್ಥಿತ ರೀತಿ ಅಕ್ಲಿಗೆ ಅನ್ನ ಸಂತರ್ಪಣೆ ಮಾಡ್ಕೊಂಡು ಜಾಗಲ್ಲ ಒದಗಿ ಸಾಥ್ ಕೊಡ್ತೀರಿ. ಅಂಚನೆ ಮಾತ ಕೆಲಸ ನಮ್ಮ ಚಿಂತನೆ ನಮ್ಮ ದುಂಬು ಪೋಪನ ಐತ ದುಂಬೆ ಅಪ್ಪೆ ಐಕ ಆಶೀರ್ವಾದ ಮಾಡ್ತದೆ ಆ ಕೆಲಸ ಕಾರ್ಯನ ಪೂರ್ಣ ಮಾಡ್ತೊಂದುಲ್ಲ ಅಂಚ ಬರ್ಪುನ ನನ್ನ ಒಂದೇ ದಿನ ಉಪ್ಪನೆ 17 ಮಿನಿಟ್ ನನ್ನಲ್ಲ ಮಸ್ತ್ ಹಂಚಿ ಕೆಲಸ ಕಾರ್ಯ ಆವೇರೆ ಬಾಕಿ ಉಂಡು ಮಾತ ಊರ ಪರ ಊರ ಭಕ್ತಾದಿಗಳೆಲ್ಲ ಈ ಕೆಲಸ ಕಾರ್ಯಕ್ಕೆ ಬರ್ತದೆ ಕೈ ಜೋಡಿಸಾವುಡು ಅಂಚನೆ ಒಂಜಿ ದೃಷ್ಟಾಂತ ಇಂಚಿನ ಹೊಂಡ ನಮ್ಮ ಈ ಮಹಾ ಅನ್ನ ಸಂತರ್ಪಣೆದ ಜಾಗಕ್ಕೆ ಸುಮಾರು ಪರ ವಸ್ತುಗಳು ಮಾತು ಉಪ್ಪನಾಗ ಒಂಜಿ ಜನ ಬರ್ತದೆ ಆಯ್ನ ಕೊನವರೆ ಅಂತ ಕೇಳಿನಾಗ ಆ ಜನ ಬರ್ತದೆ ಆ ವಸ್ತು ದೆಪ್ಪನಗನೆ ನಾಗದೇವರಿಗೆ ಹಿಡಿದೆತ್ತದು
ಯಾನು ಉಳ್ಳೆಂತ ಬಂದು ತೂಪಾಯಿರು ಆ ಸಂಕಲ್ಪ ಅಪ್ಪಗನೆ ಎಂಕ್ಲೆ ಬತ್ತು ಗೊತ್ತಾಂಡು ಅಂಚನೆ ಅರ್ಚಕೆರೆ ಪೋತು ಅಪ್ಪೆಡ ಪ್ರಾರ್ಥನೆ ಮಾಡ್ತದೆ ಇಂಚ ಎಂಕ್ಲ ಕೆಲಸ ಕಾರ್ಯ ಮಾಡ್ತಂದಿಲ್ಲ ನನ್ನ ದಾಲ ತೊಂದರೆ ಬರ ಬಲ್ಲಿಂದ ಬಂಡಿ ಬೊಕ್ಕ JCB ಕಂತದ ಆ ಕೆಲಸ ಕಾರ್ಯ ಮಾಡ್ಪುಣ ಮುಟ್ಲ ಇನಿ ದಾಲ ಒಂಜಿ ತೊಂದರೆ ಬರಂದೆ ಎಂಕ್ಲೆ ಆ ಪೂರ್ಣ ಕೆಲಸ ಅಪ್ಪೆ ಮಾಡ್ಪತ್ತಲ್ಲ ಅಂಚನೆ ಮಂಡ ಅಪ್ಪನ ಆ ಸಾನ್ನಿಧ್ಯ ಶಕ್ತಿ ನಾಗದೇವರನ್ನ ಮೂಲಕ ಮೂಳು ಉಂಡು ಮಾತ ದಿಕ್ಕಿಟ್ಲ ಉಂಡು ಮಾಡ್ಕೊಂಡು ಒಂಜಿ ದೃಷ್ಟಾಂತವು ಅಂಚನೆ ಬರ್ಪುನಂಚಿನ ಆ ಕೆಲಸ ಕಾರ್ಯ ಪೊರ್ಲುಟ ಆತು ಮಾತ ಊರ ಪರವೂರ್ತ ಭಕ್ತಾದಿಗಳು ತನು ಮನ ದನಟ ಬತ್ತದ ಅಪ್ಪನೆ ಸೇವೆ ಮಾಡ್ಪಡೊಂದು ಈ ಮೂಲಕ ಆಡಳಿತ ಮಂಡಳಿ ಸೇವಾ ಸಮಿತಿ ಮಂಡಳಿ ಮೂಲಕ ನಾನು ವಿನಮ್ರ ಮಾತು ವಿನಂತಿ ಮಾಡ್ತಂದುಲ್ಲೆ. ಶ್ರೀ ಉಮಾಮಹೇಶ್ವರಿ ಕ್ಷೇತ್ರದಲ್ಲಿ ಫೆಬ್ರವರಿ 1ರಿಂದ 6ರವರೆಗೆ ಪ್ರತಿದಿನ ವಿವಿಧ ವೈದಿಕ ಧಾರ್ಮಿಕ ವಿಧಿಗಳೊಂದಿಗೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ವಿಜೃಂಭಣೆಯಿಂದ ನಡೆಯಲಿದ್ದು ಪ್ರತಿದಿನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿದೆ. ಎಲ್ಲ ಭಕ್ತ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಹಕಾರ ನೀಡಿ ಶ್ರೀ ಉಮಾಮಹೇಶ್ವರಿ ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂದು ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷ ಸತೀಶ್ ಕುಂಪಲ ತಿಳಿಸಿದರು. ಈ ಉಳ್ಳಾಲ ಭಾಗದ ಅತ್ಯಂತ ಪ್ರಸಿದ್ಧ ದೇವಸ್ಥಾನ ಆಯ್ನ ಉಮಾಮಹೇಶ್ವರಿ ದೇವಸ್ಥಾನ ಉಮಾಪುರಿದ ಈ ಒಂಜಿ ದೇವಸ್ಥಾನದ ಕರಿನ 14 ವರ್ಷ ದುಂಬು ಬ್ರಹ್ಮಕಲಶೋತ್ಸವ ಆದಿತ್ತಂಡು ಇತ್ತೆ 2025 ಪಿರ ಬ್ರಹ್ಮಕಲಶೋತ್ಸವ ಎಲ್ಲಂಜಿ 1 ತಾರೀಕು 6 ತಾರೀಕು ಮುಟ್ಟ ನಡಪೆರಂಡು. ಈ ಬ್ರಹ್ಮಕಲಶೋತ್ಸವ ಸಂದರ್ಭದ ಬೋಡಾಪನ ಪೂರ ತಯಾರಿನಲ ಈ ಊರ್ದ ಜನಕ್ಕಲು ಪಕ್ಕ ಮಾತ ಸೇರಿದು ಇನಿ ಮಲ್ಪನ ಪ್ರಯತ್ನ ಮಾತೆಲ್ಲ ಮಲ್ತೊಂದುಲ್ಲೇರು. ಇನಿ ಚಪ್ಪರ ಮುಹೂರ್ತ ಅತ್ಯಂತ ಬಾರಿ ಪೊರ್ಲುಡು ಮಾತೆರ್ನಲ ಸಮ್ಮುಖಡು ವಿಶೇಷವಾದ ಆಡಳಿತ ಮುಕ್ತೇಶ್ವರ ಯಜಶೇಖರನ ನೇತೃತ್ವಡು ಬಾರಿ ಶೋಕುಡು ಚಪ್ಪರ ಮುಹೂರ್ತದ ಕಾರ್ಯಾಲ ಇನಿ ಬಾರಿ ಪೊರ್ಲುಡು ಆಂಡ್ ಎಲ್ಲಂಜಿ 14 ತಾರೀಕು ಮುಟ್ಟ ಕುಡ್ಲದ ಶರವು ದೇವಸ್ಥಾನಡು ಅಡಿದ ಪಕ್ಕ ಬಂಟ್ರ ಭವನ ಆಸೆಗೋಲಿಡು ಅಡಿದ ಪಕ್ಕ ತಲಪಾಡಿ ವ್ಯಾಯಾಮ ಶಾಲೆಡು ನಮ್ಮ ಉಳ್ಳಾಲ ಶಾರದಾಡು ಅಡಿದ ಪಕ್ಕ ನಮ್ಮ ವಿಠೋಬಾ ಭಜನಾ ಮಂದಿರಡು ಇಂಚ ಬೇತೆ ಜಾಗಡು ಹೊರೆ ಕಾಣಿಕೆದ ಸಭೆ ನಡಪುನ ಒಟ್ಟಿಗೆ ಮಾತ ಜನಕ್ಲೆಗಳ ಆಹ್ವಾನ ಕೊರ್ಪುನಂಚಿನ ಒಂಜಿ ಪತ್ರಿಕೆ ಅಲ್ಪ ಮಾತೆರೆಗಳ ಆಹ್ವಾನ ಪತ್ರ ಕೊರ್ಪುನಂಚಿನ ಕೆಲಸ ಎಲ್ಲ ಮಾತ ಮೈಟ್ಲ ಆಪುಂಡು. ಇಡೀ ಊರ್ದ ಉಳ್ಳಾಲ ಭಾಗದ ಇಡೀ ಕುಡ್ಲದ ಮಾತ ಜನಕ್ಕುಲ ನೀಟ್ ಬಾರಿ ಭಕ್ತಿಡು ಶ್ರದ್ಧೆಡು ಭಾಗವಹಿಸುವುದಿಲ್ಲೇರು. ಈ ಒಂಜಿ ಉಮಾಮಹೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಕಾರ್ಯಡು ಸೇರೋಣಿಯರೆ ನಮ್ಮಲ ಒಂಜಿ ಸೌಭಾಗ್ಯ. ನಮ್ಮ ಮಾತೆರ್ಲ ಶ್ರದ್ಧಾ ಭಕ್ತಿಡು ನೇಟು ಕೆಲಸ ಮಲ್ಪಲಂಚಿನ ನಮ್ಮ ಮಾತೆರ್ಲ ಜವಾಬ್ದಾರಿ ಎಲ್ಲಂಜಿ ಹೊರೆ ಕಾಣಿಕೆ ಅತ್ಯಂತ ಯಶಸ್ವಿ ಆಪನ ದೃಷ್ಟಿಡು ಐಕ್ ಪೂರಕ ಸಹಕಾರ ಈ ಉಳ್ಳಾಲ ಭಾಗದ ಮಾತ ಜನಕ್ಕುಲ್ಲ ಕೊರಡು ಈ ಸಂದರ್ಭದ ವಿನಂತಿ ಮಲ್ತಂದುಲ್ಲೆ. ಐತೊಟ್ಟಿಗೆ ಬ್ರಹ್ಮಕಲಶೋತ್ಸವದ 1 ತಾರೀಕು ಶುರುವಾಂಡ 6 ತಾರೀಕು ಮುಟ್ಟಲ ಮುಲ್ಪ ನಡಪುನಂಚಿನ ಧಾರ್ಮಿಕ ವಿಧಿವಿಧಾನ ಕಾರ್ಯಕ್ರಮಲೆಡ್ಲ ಪೂರ್ತಿ ಭಾಗವಹಿಸಿನ ಮುಖಾಂತರ ಅನ್ನಪ್ರಸಾದ ಬೊಕ್ಕ ದೇವರನ ಅನುಗ್ರಹ ಪ್ರಸಾದನ ಪೂರೆಲ್ಲ ಅತ್ಯಂತ ಭಕ್ತಿ ಶ್ರದ್ಧೆಡು ದೆತೊನ್ನ ಮುಖಾಂತರ ಈ ಒಂಜಿ ಬ್ರಹ್ಮಕಲಶೋತ್ಸವನ ಅತ್ಯಂತ ಯಶಸ್ವಿಯಾದ ಮಲ್ತು ಕೊರಡೊಂದು ಊರ್ದ ಪರ ಊರ್ದ ಮಾತ ಭಕ್ತ ಬಾಂಧವರೆಡೆ ಈ ಸಂದರ್ಭಡ್ ಮಾತ್ರೆಡಲೆ ಈ ವಾಹಿನಿದ ಮುಖಾಂತರ ವಿನಂತಿ ಮಂತಂದುಲ್ಲೆ. ವಿಶೇಷವಾದ ನಮ್ಮ ಬ್ರಹ್ಮಕಲಶೋತ್ಸವದ ದೇವರನ ಕಾರ್ಯ ಇಂಚ ಮುಖ್ಯನ ದೇವರಿಗೆ ಆ ರೀತಿದ ಸಂತೃಪ್ತಿ ಆಪುಂಡ ಅನ್ನದಾನದ ಮುಖಾಂತರ ಸಂತೃಪ್ತಿ ಆಪನಿಗೆ ಅಂಚಾದ ಆ ಅನ್ನದಾನ ಪನ್ಪನಂಚಿನ ಒಂಜಿ ಶ್ರೇಷ್ಠ ಈ ಒಂಜಿ ಕೆಲ್ಸಗೆ ಈ ಜಾಗ ಬಾರಿ ಮಲ್ಲ ಜಾಗನ ಉಚಿತವಾದ ನಮ್ಮ ಪರಿಸರದ ಜನಕ್ಕಲು ಕೊಡ್ತೇರು. ನಿಜವಾದ ಉಮಾಮಹೇಶ್ವರಿ ದೇವಸ್ಥಾನದ ಉಪನಂಚಿನ ಕಡಿಮೆ ಜಾಗಿತ್ತನಲ್ಲ ಈ ದೇವರನ ಕಾರ್ಯಕ್ಕೂ ಮಲ್ಲ ಜಾಗನು ಕೊಡ್ತೇರು. ಅರೆಗ್ಲ ವಿಶೇಷವಾದ ಈ ಸಂದರ್ಭದ ಅಭಿನಂದನೆಯನ್ನು ವಂದನೆಯನ್ನು ಸಲ್ಲಿಸವ. ಒಟ್ಟು ಈ ಒಂಜಿ ಬ್ರಹ್ಮಕಲಶೋತ್ಸವ ಸ್ಥಾಪನ ಸಂದರ್ಭಡ್ ಮಾತ ಜನಕ್ಲೆಗ್ಲ ಸುಮಾರು ಇತ್ತ ಗೋಪ್ಯನೆ ಫನ್ಲೆಕ್ಕನೆ 15-20 ಸಾವಿರ ಜನಕ್ಕೆ ಈ ವ್ಯವಸ್ಥೆಯನ್ನು ಮಲ್ಪೆರೆಗೆ ಬೋಡಾಪನ ತಯಾರಿಗೆ ಈ ಜಾಗ ತೆಗೆದನು ನೇಲ್ಲ ಎಡ್ಡೆ ರೀತಿಯ ಸದುಪಯೋಗ ಮಲ್ಪಡು ಪಂಡದು ಮಾತಾಡಲ್ಲ ವಿನಂತಿ ಮಲ್. ಆತ್ಮೀಯ ಭಕ್ತ ಬಂಧುಲೆ, ಕಾಪಿಕಾಡು ಉಮಾಪುರಿ ಶ್ರೀ ಉಮಾಮಹೇಶ್ವರಿಯ ಸಾನ್ನಿಧ್ಯೋಡು ನಮ್ಮವುಳ್ಳ ಉಮಾಮಹೇಶ್ವರಿ ಅಪ್ಪನ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಫೆಬ್ರವರಿ 1 ತಾರೀಕು 6 ತಾರೀಕು ಮುಟ್ಟ ಈ ಕ್ಷೇತ್ರೋಡು ನಡಪೆರಂಡು ಅವೆರ್ದು ಬೊಕ್ಕ ವರ್ಷಾವಧಿ ಜಾತ್ರಾ ಉತ್ಸವ ನಡಪೆರಂಡು ಆಂಡ 14 ವರ್ಷದ ಈ ಕ್ಷೇತ್ರ ನಿರ್ಮಾಣ ಆದ ಬ್ರಹ್ಮಕಲಶೋತ್ಸವ ಆಯಿ ಬೊಕ್ಕ ಬಾರಿ ಕಾರ್ಣಿಕಡು ಬೆಳಗೊಂದು ಬೈದನು ದಿನೋರ್ದು ದಿನ ಅಭಿವೃದ್ಧಿಯಾದ ಹಂತವಾದ ಅಪ್ಪನ ಅನುಗ್ರಹಡು ಬುಳೆ ಒಂದು ಬೈದನು ಆನಿದ ದಿನದ ಬ್ರಹ್ಮಕಲಶ ಆನಾಗ ಅವಳು ನವಧಾನ್ಯ ಬಿತ್ತದು ಆ ನವಧಾನ್ಯ ಬಿತ್ತದ ಬೊಕ್ಕ ಅವೇನು ಪೆತ್ತ ಬತ್ತದ ತಿನ್ಪಾವನಂಚಿನ ಒಂಜಿ ಕ್ರಮ ಇತ್ತದು ಆಂಡ ನಮ್ಮ ಏರ್ಲ ಪ್ರಯತ್ನ ಬರಂದೆ ಆನಿ ತನ್ನಾತಿಗೆ ಒಲ್ತುರ್ದೋ ಬತ್ತಿನ ಪೆತ್ತ ಒಂಜಿ ಬತ್ತದು ಆ ನವಧಾನ್ಯಗಳನ್ನು ತಿಂದದು ಅಪ್ಪನ ಅನುಗ್ರಹ ಉಂಡು ಮಾಡದ ಆನಿಲ ತೋಜಾದಿತ್ತನು ಇನ್ನಿಲ್ಲ ನಮ್ಮ ಈ ಕ್ಷೇತ್ರದ
ಸಂಚಾಲಕರು ಶ್ರೀಯುತ ಗೋಪಿನಾಥ್ ಪಂಡಿಲೇಕ ನಾಗದೇವರ ಬತ್ತದ ಜಿಡದಿರ್ತದ ಉಂತದು ಅಪ್ಪನ ಅನುಗ್ರಹ ಈ ಕ್ಷೇತ್ರಕ್ಕೂ ಸದಾ ಉಂಡು ಬಂಡ ತೋಜಾದ್ ಕೊಡ್ತಾರೆ ಅಂಚಿತ್ತಿನ ಭಾರಿ ಕಾರ್ಣಿಕದ ಕ್ಷೇತ್ರ ಆನಿದ ದಿನಕ್ಕೋಡಿ ಈ ಊರ್ದಕ್ಕಳು ಮಾತ್ರ ನೆಮ್ಮದಿ ಇಜ್ಜಂದೆ ಕಷ್ಟಕ್ಕೆ ಅರ್ಪಣೆ ನಡೀತಾರೆ ಅವೇನು ಮಾತು ಅಪ್ಪೆ ದೆತ್ತು ಕಳೆದು ಮಾತೆರೆಗಳ ಸುಖ ಶಾಂತಿ ನೆಮ್ಮದಿನ ಕೊಡ್ದು ದಿನೋರ್ದು ದಿನ ಈ ಕ್ಷೇತ್ರ ಬೆಳಗದು ಬರ್ತದೆ ಈತೆ ಪುನರಪಿ 14 ವರ್ಷದ ಬಕ್ಕ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಸಂಭ್ರಮಗೂ ತಯಾರಾದೊಂದು ಆಯ್ತ ಚಪ್ಪರ ಮುಹೂರ್ತ ಇನಿ ನಡತದ ಈ ಚಪ್ಪರ ಮುಹೂರ್ತದ ವೈದಿಕ ವಿಧಿವಿಧಾನಲಾದ ನನ್ನ 14 ದಿನೋಟು ಅಪ್ಪನ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ನಡಬೆರಂಡು ಇದಕ್ಕೆ ಮಾತ ಭಕ್ತ ಬಂಧುಗಳು ಬತ್ತದು ಸಹಕಾರ ಕೊರಡು ಅಪ್ಪನ ಅನುಗ್ರಹವನ್ನು ಪಡೆಯೋಡು ಮಾಡೋದಕ್ಕೆ ಏನೊಂದಿಲ್ಲ. ಶ್ರೀ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷ ಸುರೇಶ್ ಭಟ್ನಗರ, ಗೌರವ ಸಲಹೆಗಾರರು KT ಸುವರ್ಣ, ಚಂದ್ರಹಾಸ ಅಡ್ಯಂತಾಯ, ಆಡಳಿತ ಮಂಡಳಿ ಪ್ರಧಾನ ಕಾರ್ಯದರ್ಶಿ ದಿನೇಶ್ K ಅತ್ತಾವರ, ಕೋಶಾಧಿಕಾರಿ ರಘುರಾಮ್ ಶೆಟ್ಟಿ ಕಾಪಿಕಾಡ್, ಕ್ಷೇತ್ರದ ಮುಕ್ತೇಸರರು ಡಾಕ್ಟರ್ RK ಶೆಟ್ಟಿ, ಕೂಸಪ್ಪ ಗಟ್ಟಿ, ಶ್ರೀಮತಿ ನಿರ್ಮಲಾ ಕುಂಜಂಬು, ಬ್ರಹ್ಮಕಲಶೋತ್ಸವ ಸಮಿತಿ ಉಪಾಧ್ಯಕ್ಷ ಚಂದ್ರಹಾಸ್ ಪಂಡಿತ್ ಹೌಸ್, ಪ್ರಶಾಂತ್ ಕಾಪಿಕಾಡ್, ಉಗ್ರಾಣ ಸಮಿತಿ ಅಧ್ಯಕ್ಷ ದಿನೇಶ್ ಕಾಜವ, ಸ್ವಾಗತ ಸಮಿತಿ ಸಂಚಾಲಕರು ಪ್ರಶಾಂತ್ ಚೌಟ, ಅಂಕಿತ್ ಉಳ್ಳಾಲ್, ಕಮಲಾಕ್ಷ ಪಿಲಾರ್, ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಜೀವಂತ ಕೋಟು, ಸ್ವಯಂ ಸೇವಕ ಸಮಿತಿ ಅಧ್ಯಕ್ಷ ಸಂದೀಪ್ ಅಂಬ್ಲಮಗರು, ಪ್ರಧಾನ ಸಂಚಾಲಕ ದೀಕ್ಷಿತ್ ನಿಸರ್ಗ, ಹೊರೆಕಾಣಿಕೆ ಸಮಿತಿ ಅಧ್ಯಕ್ಷ ರವಿಶಂಕರ್ ಸೋಮೇಶ್ವರ, ಅಲಂಕಾರ ಸಮಿತಿ ಅಧ್ಯಕ್ಷ ಸಂತೋಷ್ ಕಾಪಿಕಾಡ್, ಪ್ರಧಾನ ಸಂಚಾಲಕರಾದ ಸುದೇಶ್ ಕಾಪಿಕಾಡ್, ಪ್ರಚಾರ ಸಮಿತಿ ಅಧ್ಯಕ್ಷ ಜಗದೀಶ್ ಆಚಾರ್ಯ, ಅನ್ನ ಸಂತರ್ಪಣೆ ಪ್ರಧಾನ ಸಂಚಾಲಕ ಮೋಹನ್ ದಾಸ್ ಕಾಪಿಕಾಡ್, ಪ್ರಮುಖರು ಉಮೇಶ್ ಗೆಟ್ಟಿ, ಗೋಪಾಲ ಆಚಾರ್ಯ, ಪ್ರಕಾಶ್ ಕಾಪಿಕಾಡ್, ಸಂಪತ್ ಶೆಟ್ಟಿ, ಸೇವಾ ಸಮಿತಿ ಪ್ರಧಾನ ಕಾರ್ಯದರ್ಶಿ ಗಣೇಶ್ ಕಾಪಿಕಾಡ್, ಮಹಿಳಾ ವಿಭಾಗದ ಸದಸ್ಯರು ವಿಲಾಸಿನಿ, ಶ್ಯಾಮಲಾ, ಸುನೀತಾ ಬಾಬು, ಪವಿತ್ರ ಗಟ್ಟಿ, ರೇವತಿ, ನೂತನ ಪ್ರಕಾಶ್, ಸುಜಾತ ಉಪಸ್ಥಿತರಿದ್ದರು.